ವಿಶೇಷವಾಗಿ ಇವತ್ತು ಪಂಚಾಯತ್ನಿಂದ ಯಾವ ನಮ್ಮ ಕೋಟೆಕಾಡು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಶಿಕ್ಷಕಿಯರಿಗೂ ಮತ್ತು ನಮ್ಮ ಸಿಬ್ಬಂದಿಗಳಿಗೂ ಮೊದಲಾಗಿ ಸ್ವಾಗತ ಅಭಿನಂದನೆ ಕೊಡ್ತೇನೆ. ವಿಶೇಷ ಏನಿಲ್ಲ, ಕಳೆದ ಗೊತ್ತಿದೆ ಯಾವಾಗ ಕೋವಿಡ್ ಪ್ರಾರಂಭವಾಗಿದೆ ಅಲ್ಲಿಂದ ನಿರಂತರವಾಗಿ ನಾವು ಈ ಒಂದು ರಣಾಂಗಣದಲ್ಲಿ ಕೋವಿಡ್ನ ವಿರುದ್ಧ ಅನೇಕ ಹೋರಾಟಗಳನ್ನು ಅಥವಾ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ಅದು ಅನೇಕ ಗುರುತಿಸಿದ್ದಾರೆ, ಅನೇಕ ಬಾರಿ ಕೆಲವರಿಗೆ ಹೇಳಿದ್ದಾರೆ, ನೀವು ಬಂದಿದ್ದು ಒಳ್ಳೆಯದಾಗಿದೆ, ನೀವು ಟೀಚರ್ಸ್ ಮಾಡ್ತಾ ಇರುವಂಥ ಕೆಲಸ ತುಂಬ ಒಳ್ಳೆಯದು, ಇದೆಲ್ಲ ಹೇಳಿದ್ದಾರೆ. ಎಲ್ಲವನ್ನು ಸಮಭಾವ ಸಮಚಿತ್ತದಿಂದ ತೆಗೆದುಕೊಂಡು ಒಂದು ಕೋವಿಡ್ನ ಹೋರಾಟದಲ್ಲಿ ನಾವು ಇವತ್ತು ಇಷ್ಟು ದೂರ ತನಕ ಬಂದಿದ್ದೇವೆ. ಹಾಗಾಗಿ ಒಂದು ಸಣ್ಣ ಇವತ್ತು ಕಿಟ್ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ನಮ್ಗೆ ಇವತ್ತು ಕೋವಿಡ್ ವಾರಿಯರ್ ಅಂತ ಹೇಳ್ತಾರೆ. ವಾರಿಯರ್ ಅಂದರೆ ರಣಾಂಗಣದಲ್ಲಿರುವ ಸೈನಿಕರು. ಈ ಕೋವಿಡ್ನ ನಾವು ಇಷ್ಟು ದಿನ ಕೂಡ ನಿರಂತರವಾಗಿ ಹೋರಾಡ್ತಾ ಬಂದಿದ್ದೇವೆ. ಇನ್ನು ಇದು ಮುಕ್ತಾಯ ಆಗುವ ತನಕ ನಿರಂತರವಾಗಿ ಒಟ್ಟಾಗಿ ಯಾವುದು ಇಲಾಖೆಗಳು ಬೇರೆ ಬೇರೆ ಇರ್ಬೋದು, ನಮ್ಗೆ ಆ ಇಲಾಖೆ ಕೋವಿಡ್ ಅನ್ನುವ ವಿಷಯವನ್ನು ಎದುರಿಸುವಾಗ ಎಲ್ಲ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಒಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತೇವೆ. ನಾವು ಹೇಳ್ತೇವಲ್ಲ, ದೇವರೊಬ್ಬನೇ ನಾಮ ಹಲವು ಅಂತ ಹೇಳಿ. ಇವತ್ತು ಬೇರೆ ಬೇರೆ ನಮ್ಮ ಡಿಪಾರ್ಟ್ಮೆಂಟು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಹಿಂದೆ. ಆದರೆ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದು ಕೋವಿಡ್ ಅನ್ನುವಂಥ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಅದರ ವಿರುದ್ಧ ಜಯಿಸುವಂಥ ಹಂತಕ್ಕೆ ಕೂಡ ಬಂದಿದೆ. ಇವತ್ತು ಕೇಸ್ ಕೂಡ ಕಮ್ಮಿ ಆಗ್ತಾ ಇದೆ. ಅದರಲ್ಲಿ ನಿಮ್ಮೆಲ್ಲರ ಶ್ರಮ ಕೂಡ ಅತ್ಯಂತ ಅಮೂಲ್ಯ ಮತ್ತು ಪರಿಶ್ರಮದಿಂದ ಕೂಡ ಅದನ್ನು ಯಾವ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇರ್ಬೋದು ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್ ಅನ್ನು ಹಿಡಿಯುತ್ತಿರ್ಬೋದು. ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಸವಾಲುಗಳಿರ್ತದೆ. ಈಗ ವ್ಯಾಕ್ಸಿನೇಷನ್ ನಮ್ಗೆ ಗೊತ್ತಿದೆ, ಈಗಾಗಲೇ ಅನೇಕ ಅಂಗನವಾಡಿ ಅಥವಾ ಶಾಲೆಗಳನ್ನು ಮಾಡಿದ್ದೀವಿ, ವ್ಯಾಕ್ಸಿನ್ಗಳಿಗೆ ಬರ್ತಾ ಇದ್ದೇವೆ. ಅವರನ್ನು ಗುರುತಿಸುವಂಥದ್ದು, ಅವರ ಯಾರು ಆ ವ್ಯಾಕ್ಸಿನ್ಗೆ ಮೊದಲು ಪ್ರಾಶಸ್ತ್ಯ ಯಾರಿಗೆ ಕೊಡಬೇಕು ಅದನ್ನು ಗುರುತು ಮಾಡುವಂಥದ್ದು, ವ್ಯಾಕ್ಸಿನ್ ಕೇಂದ್ರಕ್ಕೆ ನಾವು ತೆರಳುವಂಥದ್ದು, ಈಗೆಲ್ಲ ಮಾಡ್ತಾ ಇದ್ದೇವೆ. ಅದು ಇನ್ನೂ ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಅತ್ಯಂತ ವೇಗವಾಗಿ ಮತ್ತೆ ಲಭಿಸಬೇಕಾದರೆ ಅತ್ಯಂತ ತುರ್ತಾಗಿ ಲಭಿಸುವಂಥ ಕೆಲಸ ನಾವೆಲ್ಲ ಶ್ರಮಪಟ್ಟು ಯಾವ ವಿಕಲಚೇತನರಿಗೆ ಕೊಡುವಂಥದ್ದು ಇರ್ಬೋದು, ಎಲ್ಲರೂ ನಾವು ಶ್ರಮಪಟ್ಟು ಕೆಲಸ ಮಾಡಿದ್ದೀವಿ. ಮುಂದೆ ಕೂಡ ಅದೇ ರೀತಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತಾ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುವಂತ ಹೇಳ್ತಾ ಒಂದು ಚಿಕ್ಕ ಒಂದು ಕಿಟ್ ಕೊಡುವಂಥ ಕಾರ್ಯಕ್ರಮ ಅದು ದೊಡ್ಡ ಮನಸ್ಸಿನಲ್ಲಿ ನಮ್ಮೆಲ್ಲ ಸದಸ್ಯರು ಮತ್ತೆ ಅಧ್ಯಕ್ಷರ ಮೂಲಕ ಪಟ್ಟಣ ಪಂಚಾಯತ್ ಕಡೆಯಿಂದ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಸ್ವೀಕರಿಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಹಾಗೆಯೇ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಜೊತೆ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿರುವ ನಮ್ಮ ಅಂಗನವಾಡಿ ಟೀಚರ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ. ನಮಗೆ ಕೊರೋನಾ ವಾರಿಯರ್ಸ್ ಆಗಿ ಆಶಾ ಕಾರ್ಯಕರ್ತರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ಜೊತೆ ನಮ್ಮ ಅಂಗನವಾಡಿ ಟೀಚರ್ಸ್ ಕೂಡ ಮನೆ ಮನೆಗೆ ಹೋಗಿ ಪಾಸಿಟಿವ್ ಇದ್ದವ್ರದ್ದು ಮಾಹಿತಿ ತಗೊಂಡು ಅವರಿಗೆ ಏನು ಬೇಕು ಬೇಡ ಎಲ್ಲ ಕೇಳಿ ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ನಮ್ಮ ಪಟ್ಟಣ ಪಂಚಾಯತಿಯಿಂದ ಒಂದು ಚಿಕ್ಕ ಸಹಾಯ ನಾವು ನೋಡ್ತಾ ಇದ್ದೀವಿ. ಹಾಗೆ ಬಂದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ಕಾಣಿಕೆಯನ್ನಿಟ್ಟು ನಮ್ಮನ್ನು ಸಂತೋಷಗೊಳಿಸಿದ್ದೀರಿ. ಹಾಗೆ ನಮ್ಮಿಂದ ನಾವು ಕೋವಿಡ್ಗೆ ನಮಗೆ ಸಾಧ್ಯವಾಗುತ್ತೆ ಅಷ್ಟನ್ನು ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಅಂಗನವಾಡಿ ಇಲಾಖೆಯಿಂದ ನಮಗೆ ಹಲವಾರು ಕೆಲಸ ಇರ್ತದೆ. ಆ ಕೆಲಸಗಳನ್ನು ನಿಭಾಯಿಸಿಕೊಂಡು ನಮ್ಮ ಕೌನ್ಸಿಲರೊಟ್ಟಿಗೆ ನಾವು ಮತ್ತು ಆಶಾ ಕಾರ್ಯಕರ್ತರೊಟ್ಟಿಗೆ ನಮ್ಮಿಂದ ಆದಷ್ಟು ನಾವು ಕೋವಿಡಿಗಾಗಿ
ಕಷ್ಟ ಬರ್ತೇವೆ. ಮತ್ತು ನಮ್ಮಿಂದ ನಾವು ಮಾಡಲಿಲ್ಲ ಎಂಬ ಕೆಲಸಗಳನ್ನು ಅಂತೇಳಿ ಹಿಂದಿನಿಂದ ಯಾರಾದರೂ ಹೇಳ್ಬೋದು, ಅದು ನಮ್ಮಿಂದ ಎಂತ ಹೇಳಲಿಕ್ಕಾಗಲ್ಲ. ಹಿಂದಿನ ಹೇಳೋರು ಎಷ್ಟು ಇರ್ತಾರೆ, ಆದರೆ ನಮ್ಮಿಂದ ಸಾಧ್ಯ ಅಷ್ಟು ನಾವು ಮಾಡ್ತೇವೆ. ನಮಗೀಗ ಇಲಾಖೆಯಿಂದ ಸುಮಾರು ಕೆಲಸ ಬರ್ತದೆ, ಹಲವಾರು ಸಭೆಗಳು. ಈಗ 18 ವರ್ಷದ ಒಳಗಿನ ಮಕ್ಕಳನ್ನು ಎಲ್ಲ ಲೆಕ್ಕ ಕೊಡಲಿಕ್ಕೆ ಉಂಟು. ಅದನ್ನು ಬರೀಲಿಕ್ಕೆ ಈಗ ಒಂದು ಸಣ್ಣ ಒಂದು 5-6 ದಿನದಿಂದ ಬರಿತಾ ಇದ್ದೇವೆ, ನಾವು ರಾತ್ರಿ ಹಗಲು ಬರಿತಾ ಇದ್ದೇವೆ. ಅಂದರೆ ನಾವು ಈಗ ಸರ್ವ ಪುಸ್ತಕ ನೋಡಿ ಬರೆದ್ರು ಕೂಡ ನಾವು ಶಾಲೆಗೆ ಎಲ್ಲಿ ಹೋಗ್ತಾರೆ ಅಂಥ ವಿಷಯಗಳನ್ನು ಕೂಡ ನಾವು ಹೇಳಿ ಬರಿಬೇಕೀಗ ಅಂತ. ಈಗ ಅದು ಆಫೀಸಿನ ನಮಗೆ ಒತ್ತಡ ಇದೆ. ನಾಳೆ ರಿಪೋರ್ಟ್ ಮೀಟಿಂಗ್ ಕೊಡಬೇಕು ಹೇಳಿದ್ದಾರೆ, ನಮಗೆ ಹೇಗೆ ಕೊಡಬೇಕೋ ಗೊತ್ತಾಗೋದಿಲ್ಲ. ಆದರೆ ಅದರಲ್ಲಿ ವಾರಿಯರ್ಸ್ ಎಲ್ಲರ ಮನೆಗೆ ಹೋಗೋದಿಲ್ಲ ಹೇಳಿ ಕೆಲವರು ಹೇಳೋರು ಹಿಂದಿಂದ ಇದ್ದಾರೆ. ಆದರೆ ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಆ ಇಲಾಖೆಯ ಕೆಲಸಗಳು ಕೂಡ ಮಾಡಲೇಬೇಕಲ್ವಾ. ನಾಳೆ ರಿಪೋರ್ಟ್ ಮೀಟಿಂಗು ಅದೇ ಕೆಲಸ ರೆಡಿ ಮಾಡಬೇಕು. ಹಾಗೆ ನಮ್ಮ ಕೌನ್ಸಿಲರಿಗೆ ಗೊತ್ತಿದೆ, ಅಂಗನವಾಡಿ ಆಗಾಗ ಭೇಟಿ ಕೊಡ್ತಾರೆ, ಫುಡ್ಡಿನ ಬಗ್ಗೆ ಕೂಡ ಆಗಾಗ ಭೇಟಿ ಕೊಡ್ತಾರೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಫುಡ್ಡಿನ ವಿಷಯದಲ್ಲೂ ನಮ್ಮ ಗ್ರಾಮದಲ್ಲಿ ಕೆಲವರು ಹೇಳೋರಿದ್ದಾರೆ, ಕೊಡುವುದಿಲ್ಲ, ಸರಿಯಾಗಿ ಕೊಡುವುದಿಲ್ಲ ಎಂಬ. ಅದು ಬರುವ ಗ್ರಾಮ್ಸ್ ಹೇಗೆ ಬರುವುದರಲ್ಲಿ ವ್ಯತ್ಯಾಸ ಬರ್ತದೆ ಅಂಥದ್ದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಅದನ್ನು ಲೆಕ್ಕ ಹಾಕಿ ಅದನ್ನು ನಾವು ಕೊಡಬೇಕಾಗ್ತದೆ. ಇವತ್ತೊಂದು ದಿನ ಬಂದು ಇವತ್ತೊಂದು ದಿನ ಸಾಕಾಗೋದಿಲ್ಲ, ನಮಗೆ ಲೆಕ್ಕ ಹಾಕಬೇಕು. ಅದನ್ನು ಎಲ್ಲರೂ ಅದು ನಮ್ಮ ಕೌನ್ಸಿಲ್ ಬರ್ತಾ ಇದೆ, ಅವ್ರಿಗೆ ಗೊತ್ತುಂಟು ವಿಷಯ. ಅವರಿಗೆ ನಾನು ಹೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತಿದೆ. ಅವರು ಕೂಡ ಕೆಲವು ವಾಟ್ಸಪ್ಗಳನ್ನು ಹಾಕ್ತಾರೆ, ಗ್ರಾಮ್ಸ್ ಲೆಕ್ಕ ಹೆಚ್ಚು ಕಡಿಮೆ ಅಂತ ಹೇಳಿ ಅಲ್ವಾ, ನೀವು ನೋಡಿದ್ದೀರಲ್ವಾ. ಅದು ಕೂಡ ಹಾಗೆ ಬೇರೆ ಬೇರೆ ಜಿಲ್ಲೆಯದ್ದಿರ್ತದೆ. ಆ ಜಿಲ್ಲೆಯ ಗ್ರಾಮ್ಸ್ಗಳು ನಮಗೆ ಬರುವುದಿಲ್ಲ. ನಮಗೆ ಆಫೀಸ್ನಿಂದ ಯಾವ ರೀತಿ ಗ್ರಾಮ್ಸ್ ಹೇಳ್ತಾರೆ ಅದೇ ರೀತಿ ನಾವು ಹೇಳಬೇಕು. ಮತ್ತು ಮೊಟ್ಟೆ ಈಗ ಗರ್ಭಿಣಿ ಬಾಣಂತಿಯರಿಗೆ 25 ಮೊಟ್ಟೆ ಕೊಡೋದು ಹೇಳಿ, ಈಗ ನಮಗೆ ಒಂದು 2 ತಿಂಗಳಿಂದ ಪೆಂಡಿಂಗ್ ಇದೆ ಮೊಟ್ಟೆ ಹಣ ಬರಲಿಲ್ಲ. ಈಗ ಒಂದು ತಿಂಗಳಿಗೆ ನಾವು ಸಾಧಾರಣ 10,000ದವರೆಗೆ ನಮಗೆ ಖರ್ಚು ಬೀಳ್ತದೆ ಮೊಟ್ಟೆಗೆ ಕೊಡಲಿಕ್ಕೆ. ಆಗ ಕೆಲವರು ಹೇಳ್ತಾರೆ, ಕೆಲವು ಕಡೆ ಕೊಡಲಿಕ್ಕೆ ಟೀಚರ್ಸ್ನವರಿಗೆ ಸಾಕತ್ತಿದ್ರೆ ಕೊಡ್ತಾರೆ, ಏನು ಮಾಡೋದು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಲ್ವಾ, ಬರುವ ಮೊದಲು ನಮಗೆ ಕೈಯಿಂದ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವರು ಕೊಡೋದಿಲ್ಲ ಅಂತ ಕಂತೆಗಳೆಲ್ಲ ನಾನು ಯಾಕೆ ಕೇಳೋದಿಲ್ಲ. ನಮ್ಮ ಕೆಲಸ ನಮಗೆ ಏನು ಅಷ್ಟು ಆಗ್ತದೆ ನಾವು ಮಾಡ್ತೇವೆ. ಹಿಂದಿನಿಂದ ಏನು ಹೇಳುವರು ನಾವು ಕೇಳೋದಿಲ್ಲ. ಇಲಾಖೆಯಿಂದ 5 ರೂಪಾಯಿ ಆಗ್ತದೆ. ಹಾಗೆ ಪಂಚಾಯತಿಯಿಂದ ನಮಗೆ ಈಗ ಸುತ್ತೋಲೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಪಂಚಾಯತ್ ಉಳಿದ ಹಣವನ್ನು ಅಂದರೆ ಈಗ 5.80 5.60 ಹೀಗೆ ಬರ್ತದೆ ಮೊಟ್ಟೆಗೆ. ಉಳಿದ ಹಣ ಪಂಚಾಯತಿಯಿಂದ ಆಗ್ತದೆ ಅಂತ ಬಂದಿಲ್ಲ. ನಮಗೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಈಗ ಚರ್ಚೆ ಮಾಡ್ಬೋದು. ಈಗ ಅದಕ್ಕೆ ಏನು ಹೇಳ್ಬೇಕಾ? ಅಲ್ಲ, ನಾವು ಹೇಳ್ಕೊಂಡು ಅದು ನಮ್ಮ ಒಂದು ಅನಿಸಿಕೆಯನ್ನು ಹೇಳಿಕೊಳ್ಳಿ. ಕೋವಿಡ್ಗಾಗಿಯೇ ಹೋಗುವುದಿಲ್ಲ ಎಂಬ ವಿಷಯಗಳು ಬರ್ತದೆ. ಆಗ ನಾವು ಎಲ್ಲವನ್ನು ಹೊಂದಿಸ್ಕೊಂಡು ನಾವು ಮಾಡಬೇಕಾಗ್ತದೆ ಕೆಲಸ. ಹಾಗೆ ನಾವು ಕೌನ್ಸಿಲರ್ ನಮ್ಮಲ್ಲಿ ಸಹಕಾರ ಇದ್ದಾರೆ, ತೊಂದರೆ ಇಲ್ಲ. ಅವರು ನಾವು ವಾರ್ಡ್ ಮೀಟಿಂಗ್ ಮಾಡಿದ್ದೇವೆ, ನಾವು ಆದಷ್ಟು ನಾವು ಸಹಕಾರ ನೀಡ್ತೀವಿ. ಅಂಗನವಾಡಿ ಟೀಚರ್ಸು, ಬೀಟ್ ಪೊಲೀಸು ಮತ್ತು ನಮ್ಮೆಲ್ಲ ಕೌನ್ಸಿಲರ್ಸು ನಾವೆಲ್ಲ ಒಟ್ಟಾಗಿ ಯಾವ ವಾರ್ಡ್ ಸಮಿತಿ ವಾರ್ಡ್ ಸಭೆಗಳನ್ನು ನಿರಂತರವಾಗಿ ವಾರಕ್ಕೊಮ್ಮೆ ಆ ವಾರ್ಡ್ಗಳನ್ನು ಮಾಡ್ತಾ ಕೋವಿಡನ್ನು ಯಶಸ್ವಿಯಾಗಿ ಸಾಕಷ್ಟು ಈಗ ನಿರ್ಮೂಲನೆ ಅಥವಾ ಕಡಿಮೆ ಸಂಖ್ಯೆ ಆಗುತ್ತಾ ಹೋಗ್ತಾ ಇದೆ. ಹಾಗೆ ಮುಂದೆ ನಾವೆಲ್ಲರೂ ಒಟ್ಟು ಸೇರಿ ಯಾವುದಾದ್ರು ಅಲ್ಪ ಸ್ವಲ್ಪ ಆಚೆ ಈಚೆ ಆಗ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿದ್ರೆ ಅದನ್ನು ಹೇಳ್ಬೋದು ಮುಕ್ತವಾಗಿ, ನಮ್ಮ ಹತ್ರ ಹೇಳಿ, ನಮಗೇನಾದರೂ ಬೇಕಾದರೆ ನಿಮಗೆ ಹೇಳ್ತೇವೆ. ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥ ಈ ಮೂಲಕ ಹೇಳ್ತಾ ಇವತ್ತಿನ ಎಲ್ಲ ಅಂಗನವಾಡಿ ಶಿಕ್ಷಕಿಯರಿಗೂ ಪಂಚಾಯತ್ನ ಪರವಾಗಿ ಪಂಚಾಯತ್ ಎಲ್ಲರ ಸಿಬ್ಬಂದಿ ಸ್ಟಾಫ್ ಸಿಬ್ಬಂದಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪಟ್ಟಣ ಪಂಚಾಯತ್ಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇವತ್ತು ನಮಗೆ ಒಂದು 60 ಲಕ್ಷದ ಅನುದಾನದಲ್ಲಿ ನಮಗೆ ಪಂಚಾಯತ್ಗೆ ಇವತ್ತು JCP ಗಾಡಿ ಹಾಗೂ ಟ್ರ್ಯಾಕ್ಟರ್ ಟಿಪ್ಪರ್ ಎಲ್ಲ ಬಂದಿದೆ. ನಿಜವಾಗ್ಲೂ ಒಂದು ಖುಷಿ ಆಗ್ತಾ ಇದೆ, ಇದನ್ನು ಹೇಳ್ಕೊಳ್ಳೋಕ್ಕೂ ಒಂದು ಖುಷಿ ಆಗ್ತಾ ಇದೆ ನಮ್ಮ ಅವಧಿಯಲ್ಲಿ ಬಂದದ್ದು. ಯಾಕಂದರೆ ನಾವು ಇಷ್ಟರವರೆಗೆ ಒಂದು ತುರ್ತು ಕೆಲಸಕ್ಕಾಗೆಲ್ಲ ಟೆಂಡರ್ ಮೂಲಕ ನಾವು ಕೊಡ್ತಾ ಇದ್ವಿ. ಆದರೆ ಇನ್ನೂ ಹಾಗೆ ಮಾಡಲಿಕ್ಕೆ ಇಲ್ಲ, ನಮ್ಮಿಂದಲೇ ನಾವು ನಮಗೆ ವ್ಯವಸ್ಥೆ ಮಾಡ್ಬೋದು. ಎಲ್ಲ ಕೊಟ್ಟೆಕಾರ್ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಏನೇ ತುರ್ತು ಕೆಲಸ ಇದ್ದರೂ ನಮ್ಮ ಪಂಚಾಯತ್ನಿಂದಲೇ ನಾವು ವ್ಯವಸ್ಥೆ ಮಾಡಿಕೊಳ್ತೇವೆ. ಹಾಗೆ ನಮ್ಮ ಇನ್ನೂ 1-2 ದಿನಗಳಲ್ಲಿ ನಮ್ಮ ಅವಧಿ ಕೂಡ ಮುಕ್ತಾಯ ಆಗ್ತದೆ. ಬೇಸರ ಕೂಡ ಆಗ್ತದೆ, ಕೂಡ ಆಗ್ತದೆ. ಅಂದರೆ ನಾವು ಎಲ್ಲರೂ ಒಂದು 17 ಜನ ಮೆಂಬರ್ಸ್ ಕೂಡ ನಾವು ತುಂಬ ಅನ್ಯೋನ್ಯದಲ್ಲಿ ಇದ್ದೆವು. ಖುಷಿ ಆಗ್ತಿತ್ತು ನಮಗೆ.
ಪ್ರತಿಯೊಂದು ಮೀಟಿಂಗ್ ಆಗಲಿ ಎಲ್ಲ ಬರಲಿಕ್ಕೆ ನಮಗೆ ಖುಷಿ ಆಗ್ತಿತ್ತು. ಹಾಗೆ ಪ್ರತಿಯೊಂದು ಮೆಂಬರ್ಸ್ ಕೂಡ ಅವರ ಕೈಯಲ್ಲಿ ಆದಷ್ಟು ಅವರವರ ಗ್ರಾಮಕ್ಕೆ ಒಂದು ಒಳ್ಳೆಯ ಉತ್ತಮ ರಿಸಲ್ಟ್ ಕೊಟ್ಟಿದ್ದಾರೆ, ಕೆಲಸಗಳ ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಕೂಡ ಬರೋರು ಕೂಡ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಹಾಗೆಯೇ ನಮಗೆ ನಮ್ಮ ಸಿಬ್ಬಂದಿ ವರ್ಗದವರು ಅವರು ಕೂಡ ನಮಗೆ ಬರುವಾಗ ಒಂದು ಉತ್ತಮ ರೀತಿಯಲ್ಲಿ ಅವರು ಕೆಲಸಗಳನ್ನು ಕೂಡ ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ CO ಕೂಡ ಅವರು ಕೂಡ ಹಾಗೆ, ಮತ್ತು ಇಂಜಿನಿಯರ್ JE ಅವರು ಕೂಡ, ಮತ್ತು ಪೌರ ಕಾರ್ಮಿಕರು ಕೂಡ ನಮಗೆ ಎಲ್ಲರೂ ಎಲ್ಲರೂ ಒಂದೇ ಕುಟುಂಬದ ಥರ ಇದ್ವಿ. ಅಂದರೆ ಎಲ್ಲರೂ ಒಂದು ಒಳ್ಳೆಯ ಕೆಲಸಗಳು ಕೂಡ ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದು ನಾವು ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಯಾವಾಗಲೂ ನಾವು ಮೀಟಿಂಗಿಗೆ ಅಥವಾ ಏನಾದರೂ ಮಾತಿದ್ದರೆ ಸೇರ್ತಾ ಇದ್ದೇವೆ. ಅದು ಇವತ್ತು ನಮಗೆ ಎರಡೇ ದಿವಸ. ಆ ದಿವಸದಲ್ಲಿ ನಾವು ಕೊನೆಯ ದಿವಸದಲ್ಲಿ ಎಲ್ಲರೂ ಒಟ್ಟಾಗಿದ್ದೇವೆ. ಒಂದು ಕಡೆ ಅಧ್ಯಕ್ಷರು ಹೇಳಿದಾಗೆ ಬೇಸರನೂ ಇದೆ, ಒಂದು ಸಲ ಖುಷಿನೂ ಇದೆ. ಯಾಕಂದರೆ ಎಲ್ಲರೂ ಒಟ್ಟಾಗಿದ್ದೇವೆ. ನಮ್ಮದು ಆಫೀಸರ್ ಆಗಿ ಎಲ್ಲ ಬೇರೆ ಅವರು ಬಂದರು, ಅವರನ್ನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಅವರು ನಮಗೆ ಸಹಾಯ ಮಾಡಿದ್ದಾರೆ, ನಮ್ಮ ಯಾವುದೇ ಒಂದು ಕೆಲಸಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಾವು 17 ಜನ ಒಂದು ಮಾತು ಬರುತ್ತೆ ಹೋಗುತ್ತೆ, ಮತ್ತು ಮೀಟಿಂಗಲ್ಲಿ ಚರ್ಚೆ ಇದ್ದದೆ ಅದನ್ನೆಲ್ಲ ನಾವು ಇಲ್ಲಿಗೆ ಬಿಡ್ತೇವೆ. ಎಲ್ಲೇ ಆದರೂ ಸಿಕ್ಕಿದ್ರು ನಾವು ಖುಷಿ ಇಡ್ತೇವೆ, ಮಾತಾಡ್ತೇವೆ. ಯಾಕಂದರೆ ಇವತ್ತು ಎಲ್ಲರೂ ಬಂದಿದ್ದಾರೆ, ಅದನ್ನು ನೋಡಿ ಖುಷಿ ಆಗ್ತದೆ. ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತೇಳಿ ನಮಗೆ ಇವತ್ತು ಈ ದಿನ ಎಲ್ಲಿಗೂ ತೋರಿಸುವಂಥ ದಿನ. ಯಾಕಂದರೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದು ಎಲ್ಲ ಕಡೆ ಇರುತ್ತೆ, ಅದನ್ನೇ ನಾವು ಏನು ಇಟ್ಕೊಳ್ಳೋದಿಲ್ಲ. ನಾವು ಇವತ್ತು ಎಲ್ಲರೂ ಒಟ್ಟಾಗಿ ಸಿಬ್ಬಂದಿಗಳಾಗಲಿ, ಆಫೀಸರ್ ಅವರಾಗಲಿ, ಎಲ್ಲರೂ ಪೌರ ಕಾರ್ಮಿಕರು, ನಾವು ಪಂಚಾಯಿತಿ ಮೆಂಬರ್ ಅಂತ ಹೇಳಿದರೆ ಅದೊಂದು ಇಡೀ ಊರಿಗೇ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಅವಕಾಶ. ಅದಕ್ಕೆ ನಮಗೆ ಆಫೀಸಿನವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೂ ನಾವು ಕೃತಜ್ಞತೆ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಅವಧಿಯಲ್ಲಿ ಗಾಡಿ ಕೂಡ ಬಂದಿದೆ. ತುಂಬ ಸಂತೋಷ. ತುಂಬ ಸಲ ನಾವು ಇದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ, ಅದು ಕೊನೆಯ ಗಳಿಗೆಯಲ್ಲಿ ಆದರೂ ಬಂದಿದೆ, ಖುಷಿಯಾಗಿದೆ. ಇನ್ನು ಮುಂದೆ ನಮಗೆ ಟೆಂಡರ್ ಕೊಟ್ಟು ಬೇರೆ ಔಟ್ಸೈಡ್ ಕೊಡ್ತಾ ಇದ್ವಿ, ಈಗ ಇನ್ನು ನಮ್ಮಲ್ಲೇ ಮಾಡ್ಬೋದು. ಇಷ್ಟು ದಿವಸ ಸಹಕಾರ ಕೊಟ್ಟಂಥ ಸಿಬ್ಬಂದಿಗಳಾಗಲಿ, ಆಫೀಸರ್ಗೆ ಇನ್ನು ಮುಂದೆ ನಮ್ಮನ್ನು ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳುವ ಒಂದು ಸಂಬಂಧದಲ್ಲಿ ನಮ್ಮ ಜೊತೆ ಖುಷಿಯಾಗಿರಲಿ. ನಾವು ಅವರು ಎಲ್ಲೇ ಸಿಕ್ಕಿದ್ರು ಖುಷಿಯಾಗಿ ಮಾತಾಡ್ತೇವೆ, ಏನಿದ್ರೂ ನಾವು ಒಟ್ಟಾಗಿ ಇರ್ತೇವೆ. ಇನ್ನು ಮುಂದೆ ಬರುವವರಾಗಲಿ ಇದೇ ರೀತಿ ನಡ್ಕೊಂಡು ಹೋಗಲಿ ಅನ್ನೋದು ಆರೈಕೆ. ಕೋಟೆಕಾರೆ ಟೌನ್ ಪಂಚಾಯತ್ ಈಗ ನಮ್ಮ ಕಾಟನ್ ಟೌನ್ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ಕಳೆದ ಈ 5 ವರ್ಷಗಳಲ್ಲಿ ಬಹಳ ಉತ್ತಮವಾದ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಗ್ರಾಮದಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಕೋಟೆಕಾರೆ ಪಟ್ಟಣ ಪಂಚಾಯತಿಯ ಒಂದು ವಿಪಕ್ಷ ನಾಯಕನಾಗಿ ನಾನು ಇಲ್ಲಿ ನಮ್ಮ ಆಡಳಿತ ಜೊತೆ ತುಂಬ ಅನ್ಯೋನ್ಯತೆಯಿಂದ ನಾವು ಕೆಲಸವನ್ನು ಮಾಡಿದ್ದೇವೆ. ಏಕೆಂದರೆ ಒಂದು ವಿರೋಧ ಪಕ್ಷ ಅಂತ ಹೇಳೋದು ಅಲ್ಲಿ ಅಭಿವೃದ್ಧಿಯಲ್ಲಿ ಅದು ತಡೆಗಳನ್ನು ಮಾಡುವಂಥ ಕೆಲಸವನ್ನು ಮಾತ್ರ ವಿರೋಧ ಪಕ್ಷಗಳು ಮಾಡ್ತಾ ಇರುವುದನ್ನು ನಾವು ಕೇಳಿದ್ದೇವೆ. ಆದರೆ ನಮ್ಮ ಕೋಟೆಕಾರ್ ಗ್ರಾಮ ಪಂಚಾಯತಿ ಇರಲಿ, ಈಗ ಮೇಲ್ದರ್ಜೆಗೆ ಏರಿದ ನಂತರ ಪಟ್ಟಣ ಪಂಚಾಯತಿ ಆಗಿರಲಿ, ಕಳೆದ 15 ವರ್ಷಗಳಿಂದ ನಾನು ಕೋಟೆಕಾರ್ ಪಂಚಾಯತಿನಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದೇ ರೀತಿ ಮೊದಲಲ್ಲಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಆದರೆ ನಾವು ಆ ಸಮಯದಲ್ಲಿ ನಮಗೆ ಬಹಳಷ್ಟು ಅನುದಾನಗಳು ಬರ್ತಿರಲಿಲ್ಲ. ಸಣ್ಣ ಪುಟ್ಟ ಅನುದಾನದಿಂದ ನಾವು ಸಾಧ್ಯವಾದಷ್ಟು ನಾವು ನಮ್ಮ ಗ್ರಾಮವನ್ನು, ನಮ್ಮ ವಾರ್ಡನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಆ ಸಮಯದಲ್ಲಿ ಒಂದು 10 ವಾರ್ಡು ಮತ್ತು ಒಂದು 30 ಸದಸ್ಯರುಗಳಿದ್ದರು. ಒಂದೊಂದು ವಾರ್ಡಲ್ಲಿ 4 ಸದಸ್ಯರುಗಳು ಕೂಡ ಇದ್ದರು. ಆದರೆ ಈಗ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿದ ನಂತರ 10 ವಾರ್ಡಾಗಿ 17 ವಾರ್ಡಾಗಿ 17 ಸದಸ್ಯರು. ಅದರಲ್ಲಿ ನಮಗೆ ಒಂದೊಂದು ವಾರ್ಡಿಗೆ ಒಂದೊಂದು ಸದಸ್ಯರಾಗಿ ನಮಗೆ ಒಳ್ಳೆಯ ರೀತಿಯ ಅನುದಾನಗಳು ಬರ್ತಿದ್ದವು. ಒಳ್ಳೆಯ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅಂತ ಸಂತೋಷ ಪಡ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಅವಧಿ ಮುಗಿಯಿತು ಅಂತ ತುಂಬ ಬೇಸರವಾಗುತ್ತಿದೆ. ಆದರೆ ನಾವು ಹೇಳೋದಿಷ್ಟೇ, ಮುಂದಿನ ಅವಧಿಯಲ್ಲಿ ಕೂಡ ಒಳ್ಳೆಯ ಉತ್ತಮವಾದ ಕೆಲವು ವಾರ್ಡ್ ಸದಸ್ಯರುಗಳು ಕೌನ್ಸಿಲರ್ಗಳು ಆಯ್ಕೆಯಾಗಿ ಬರಲಿ, ನಮ್ಮ ಗ್ರಾಮವನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಲಿ. ಅದೇ ರೀತಿ ನಮ್ಮ ಈ ಕೋಟೆಕಾರ್ ಗ್ರಾಮ ಪಂಚಾಯತ್ ಒಂದು ಒಳ್ಳೆಯ ಮಾದರಿ ಪಂಚಾಯತಿಯಾಗಿ ಎಲ್ಲರಿಗೂ ಕಾಣುವಂತಾಗಬೇಕು. ಇಲ್ಲಿ ಅನ್ಯೋನ್ಯತೆಯಿಂದ ನಮ್ಮ ಮಾಜಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಹೇಳಿದಾಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಅನ್ಯೋನ್ಯತೆ ಇದ್ದೇವೆ. ಆ ಅನ್ಯೋನ್ಯತೆಯನ್ನು ಇನ್ನು ಮುಂದೆ ಕೂಡ ಉಳಿಸಿಕೊಂಡು ಬರಬೇಕು. ಏಕೆಂದರೆ ನಾವು
ನಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತವಾಗುವಂಥ ಯಾವುದೇ ಕೆಲಸವನ್ನು ಕೂಡ ನಾವು ವಿರೋಧ ಪಕ್ಷದವರು ಮಾಡಲಿಲ್ಲ, ವಿಪಕ್ಷದವರು ಮಾಡಲಿಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಎಲ್ಲ ಸದಸ್ಯರು ಕೂಡ ಬಹಳ ಉತ್ಸಾಹದಿಂದ ಬಹಳ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಎತ್ಕೊಂಡು ಬರುವಾಗ ನಮಗೆ ಸ್ಪಂದಿಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾವು ಅದೇ ರೀತಿ ನಮ್ಮ ಜನತೆಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದೇವೆ. ಮುಂದಕ್ಕೆ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಕೋಟೆಗಾರ ಪಂಚಾಯತ್ ಒಂದು ಮಾದರಿ ಪಂಚಾಯತಿ ಆಗಿದೆ ಎಂದು ಹೇಳುತ್ತಾ, ಕೋಟೆಗಾರ ಪಟ್ಟಣ ಪಂಚಾಯತ್ ವತಿಯಿಂದ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಬಂದಂಥ ಅನುದಾನದಲ್ಲಿ JCB ಒಂದು ಟಿಪ್ಪರನ್ನು ಖರೀದಿ ಮಾಡಿದ್ದೇವೆ. ಭಾರಿ ಒಂದು ನಮ್ಮ ಅವಧಿ ಕೊನೆ ಆದರೂ ನಮಗೆ ಒಂದು ಖುಷಿ ಆಗ್ತದೆ. ಯಾಕಂದರೆ ನಮಗೆ ಈ ಕೊರತೆ ಇತ್ತು, JCBದು ಕೊರತೆ ಇತ್ತು ಮತ್ತು ಟಿಪ್ಪರ್ದು ಕೊರತೆ ಇತ್ತು. ಆ ಕೊರತೆಯನ್ನು ನೀವು ಸರಿ ನೀಗಿಸಿದ್ದೇವೆ. ಹಾಗಾಗಿ ನಮಗೆ ಒಂದು 5 ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಆಗ ಕೂಡ ಆಮೇಲೆ ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡದೆ ಒಮ್ಮತದ ನಿರ್ಣಯ ತಗೊಂಡು ಒಳ್ಳೆಯ ರೀತಿಯಲ್ಲಿ ನಾವು ವಿರೋಧ ಪಕ್ಷ ಆಗಲಿ ನಮ್ಮ ಆಡಳಿತ ಪಕ್ಷ ಆಗಲಿ ಯಾವ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡಿದ್ದೇವೆ. ಸಹಕಾರ ಕೊಟ್ಟ ಎಲ್ಲ ಕೌನ್ಸಿಲರ್ಗಳಿಗೂ ನಾವು ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹೇಳ್ತಾ, ಹಾಗೆಯೇ ಸಿಬ್ಬಂದಿ ವರ್ಗದವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತಾ. ಕೋಟೆಗಾರ ಪಟ್ಟಣ ಪಂಚಾಯಿತಿಯ 5 ವರ್ಷದ ಆಡಳಿತ ಅವಧಿಯಲ್ಲಿ ನಮ್ಮ ಗ್ರಾಮದಲ್ಲಿ ಹಲವು ರಸ್ತೆ, ಚರಂಡಿ, ಕುಡಿಯುವ ನೀರಿನ ಇನ್ನಿತರ ಕಾಮಗಾರಿಯನ್ನು ನಾವು 5 ವರ್ಷಗಳ ಅವಧಿಯಲ್ಲಿ ಇಡೀ 17 ವಾರ್ಡಿನಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ನಮ್ಮ ಅಭಿವೃದ್ಧಿಯ ಒಟ್ಟಿಗೆ ನಮ್ಮ ಗ್ರಾಮ, ನಮ್ಮ ಕೋಟೆಗಾರ ಸ್ವಚ್ಛ ಗ್ರಾಮ ಅನ್ನುವಂಥ ಒಂದು ಡೈಲಾಟನ್ನು ಇಟ್ಟು ನಾವು ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಗೆ ಒಂದು ಲಾರಿ, ಒಂದು JCB, ಮತ್ತೊಂದು ಟ್ರ್ಯಾಕ್ಟರ್, ಮತ್ತೊಂದು ಪಿಕಪ್ ವಾಹನವನ್ನು ಈಗಾಗಲೇ 4 ವಾಹನವನ್ನು ನಾವು ಖರೀದಿಸಿದ್ದೇವೆ. ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಡುವಂಥ ನಮ್ಮ ಏನು ಕನಸಿದೆ, ಆ ಕನಸಿಗೆ ನಮ್ಮ ಕೊನೆಯ 5 ವರ್ಷದ ಆಡಳಿತ ಅವಧಿಯಲ್ಲಿ ನಮ್ಮ ಎಲ್ಲ ಪಟ್ಟಣ ಪಂಚಾಯತಿನ 17 ಸದಸ್ಯರ ಮತ್ತು ನಮ್ಮ ಪಟ್ಟಣ ಪಂಚಾಯತಿನ ಸಿಬ್ಬಂದಿಗಳ ಮತ್ತು ಅಧಿಕಾರಿಗಳ ಸಹಾಯದಿಂದ ನಾವು ಉತ್ತಮವಾದ ಆಡಳಿತವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇನ್ನು ಮುಂದಿನ ಅವಧಿಯಲ್ಲಿ ನೂತನ ಸದಸ್ಯರಾಗಿ ಕೆಲವು ಮಂದಿ ಆಯ್ಕೆ ಆಗಲಿಕ್ಕಿದ್ದಾರೆ. ಅವರು ಕೂಡ ಇನ್ನೂ ಕೂಡ ನಾವು ಏನು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅದಕ್ಕಿಂತ ಒಳ್ಳೆಯ ಅಭಿವೃದ್ಧಿಯನ್ನು ಅವರು ಕೂಡ ಮಾಡಲಿ, ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾವು ಕೊಡ್ತೇವೆ. ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವಂಥ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೋಟೆಗಾರ ಪಟ್ಟಣ ಪಂಚಾಯತ್ 5 ವರ್ಷದ ಕೊನೆಯ ಸಭೆಯನ್ನು ನಾವು ಇವತ್ತು ಮಾತಾಡಲಿದ್ದೇವೆ. ವಿಶೇಷ ಎಂದರೆ ಸ್ವಚ್ಛ ಭಾರತ ಮಿಷನ್ನಲ್ಲಿ ನಮಗೊಂದು ಸ್ವಚ್ಛತೆ ಬಗ್ಗೆ 2 ಗಾಡಿ ಬಂದಿದೆ. ಇದನ್ನು ಟಿಪ್ಪರು ಮತ್ತು JCB ಇದನ್ನು ಉದ್ಘಾಟಿಸಿ ನಾವು ಮಾತಾಡೋದು. ಕೋಟೆಗಾರ ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿ, ಇಂಜಿನಿಯರ್, RI ಡಿಪಾರ್ಟ್ಮೆಂಟ್, ಸಿಬ್ಬಂದಿ ವರ್ಗದವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಎಲ್ಲ ವಿಷಯಗಳು ಏನೇನಿಲ್ಲ, ಸ್ವಲ್ಪ ಹೆಚ್ಚಿನಲ್ಲಿ ಸದಸ್ಯ 17 ಸದಸ್ಯರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಮಾತಾಡಿದರೂ ಹೊರಗೆ ಬರುವಾಗ ಅಣ್ಣ ತಮ್ಮಂದಿರಾಗೆ ನಾವು ಬಂದಿದ್ದೇವೆ. ಇನ್ನು ಮುಂದೆ ಹಾಗೆ ಇನ್ನು ಬರುವವರು ಹಾಗೆ ಇಲ್ಲಿ ನಡೆಸಿಕೊಂಡು ಹೋಗಬೇಕು. ಎರಡನೇದಾಗಿ ಪ್ರತಿಪಕ್ಷ ಆಗಿ ನಾವು ಈ 5 ವರ್ಷ ಎಲ್ಲ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆಯಲ್ಲಿ ಪ್ರತಿ ತಿಂಗಳು ಪೇಪರ್ನಲ್ಲಿ ಬರ್ತಾ ಉಂಟು. ಯಾವಾಗ ನೋಡು ಪ್ರತಿಭಟನೆ, ಗಲಾಟೆ ಬರ್ತದೆ. ಆದರೆ ಇದುವರೆಗೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಯಾವ ಪ್ರತಿಭಟನೆ ಇದುವರೆಗೆ ಮಾಡಲಿಲ್ಲ. ಮಾಡಲಿಕ್ಕೆ ಸಿಕ್ಕಲಿಲ್ಲ, ಸಹಾಯ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹಾಗೆ ಮಾಡೋದಾಗಿ ನಾವು ಇನ್ನು ಬಂದವರಿಗೆ ಆಶಿಸ್ತೇವೆ. ನಾವಿಲ್ಲಿ ಬಂದ 1 ವರ್ಷಗಳ ಸೇವಾವಧಿಯಲ್ಲಿ ಎಲ್ಲ ಸದಸ್ಯರು ಸಹ ನಮ್ಮ ಪ್ರತಿ ಮಾಸಿಕ ತಿಂಗಳ ಮೀಟಿಂಗಲ್ಲಿ ಸಹ ವಿರೋಧ ಪಕ್ಷಗಳು ಅಪೋಸಿಷನ್ ಇರ್ಬೋದು ಉತ್ತಮ ಸಲಹೆ ಸೂಚನೆಗಳಿತ್ತು. ಅವರು ನೀಡಿದಂಥ ಇದರ
ಮಾರ್ಗಸೂಚಿಯಂತೆ ನಾವು ಕೂಡ ಕೆಲಸವನ್ನು ಮಾಡಿರ್ತೇವೆ. ಹಾಗೂ ಕೂಡ ಈಗ ಅವರ ಕೊನೆಯ ಈ ಒಂದು ಅವಧಿಯಲ್ಲಿ ಈ ಒಂದು ಇದುವರೆಗೂ ನಾವೇನು ಬಾಡಿಗೆಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಾಡಿಗೆ ತೆಗೆದುಕೊಳ್ತಿದ್ದ ಟಿಪ್ಪರ್ ಇರ್ಬೋದು, JCB ಇರ್ಬೋದು, ಅವೆರಡೂ ಸಹ ಈಗ ದೂರವಾಗಿ ಈಗ ನಮಗೆ SPM ನಡಿ ಈಗ ಟಿಪ್ಪರು ಮತ್ತು JCB ಹಾಗೂ ಸಣ್ಣ ಟಿಪ್ಪರು ಹಾಗೂ ಟ್ರ್ಯಾಕ್ಟರ್ಗಳು ಸಹ ಬಂದಿರ್ತದೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಸಹ ನೀರಿನ ಟ್ಯಾಂಕರ್ ಕೂಡ ಆ ಒಂದು ಇದರಲ್ಲಿ ಬರ್ತದೆ. ಹೀಗಾಗಿ ನಮಗೆ ಇದುವರೆಗೂ ಸಹಕರಿಸಿದ ನಮ್ಮ ಸರ್ವ ಸದಸ್ಯರಿಗೂ, ಆಡಳಿತ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸ್ಥಾಯಿ ಸಮಿತಿ ಸದಸ್ಯರು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ